ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ನಿಂದ ಋಷಿಕೇಶಕ್ಕೆ ಸಂಪರ್ಕಿಸುವ ಪ್ರಮುಖ ರಾಣಿ ಪೋಖರಿ ಸೇತುವೆ ಕುಸಿದು ಬಿದ್ದಿದೆ. ಇದರಿಂದಾಗಿ ಡೆಹ್ರಾಡೂನ್ ಋಷಿಕೇಶದ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ವಾಹನಗಳು ಸೇತುವೆಯ ಮೂಲಕ ಹಾದು ಹೋಗ್ತಾ ಇದ್ದಾಗ ಅಪಘಾತ ಸಂಭವಿಸಿದೆ. ಕಳೆದ 2 ದಿನಗಳಿಂದ ಭಾರೀ ಮಳೆ ಸುರಿತಾ ಇದ್ದು ಡೆಹ್ರಾಡೂನ್ನಲ್ಲಿ ವಿನಾಶದ ದೃಶ್ಯ ಕಾಣ್ತಾ ಇದೆ. ಸೇತುವೆ ಕುಸಿತದಿಂದ ಹಲವು ವಾಹನಗಳು ಕೊಚ್ಚಿ ಹೋಗಿವೆ ಎನ್ನಲಾಗ್ತಾ ಇದೆ. ರಕ್ಷಣಾ ಕಾರ್ಯ ಶುರುವಾಗಿದ್ದು ವಾಹನಗಳ ಹುಡುಕಾಟ ಶುರುವಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗುರುವಾರ ರಾತ್ರಿಯಿಂದ ಸುರಿತಾ ಇರುವ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಗ್ರಾಮೀಣ ರಸ್ತೆಗಳು ಮುಚ್ಚಿವೆ. ಅಪಾಯದಲ್ಲಿರುವಂತಹ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. वहाँ पानी नहीं है, पूरा वहां से पूरा नहर पूरा बंद हो गया था खाला, तो इस चक्कर में यहाँ पूरा पानी आया तो पूरी रोड जाम हो चुकी है. पूरा रोड टूट चुका है. देखिए ये देखिए पूरा हो चुका है. ये देखिए पूरा हो चुका है. ये पूरी रोड पूरा रोड टूट चुका है. देखिए ये देखिए और बाइक भी गई.